ಸೂರ್ಯಶಿಕಾರಿ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ದೇಶದಲ್ಲಿ ಬಿಸಿಲಿನ ತಾಪಕ್ಕೆ ಬಲಿಯಾಗ್ತಾ ಇರುವವರ ಸಂಖ್ಯೆ ವಿಪರೀತವಾಗಿ ಹೆಚ್ಚುತ್ತಾ ಇರುವಂಥದ್ದು. ಕೇವಲ 24 ಗಂಟೆಯ ಅವಧಿಯಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ ಸುಮಾರು 202 ಜನರು ಇಡೀ ದೇಶದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು. ಕೇವಲ ಶನಿವಾರ ಸುಮಾರು 146 ಮಂದಿ ಸಾವಿಗೀಡಾಗಿದ್ದಾರೆ. ಕಳೆದ 6 ದಿನಗಳಿಂದ ಸುಮಾರು 146 ಜನ ಕೇವಲ ನಮ್ಮ ಆಂಧ್ರ ಪ್ರದೇಶ ವ್ಯಾಪ್ತಿಯಲ್ಲೇ ಸಾವಿಗೀಡಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ತೆಲಂಗಾಣದಲ್ಲಿ 541, ಒಡಿಸ್ಸಾದಲ್ಲಿ 21 ಜನ, ಅದೇ ರೀತಿಯಾಗಿ ದಿಲ್ಲಿಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನ ಸಾವಿಗೀಡಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಬಿಸಿಲಿನ ಝಳವನ್ನು ತಡೆದುಕೊಳ್ಳಲಾಗದೆ ಬಹಳಷ್ಟು ಜನ ಮನೆಯಿಂದ ಹೊರಬರೋದಕ್ಕೆ ಕೂಡ ಹೆದರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಸಮಸ್ಯೆಗೆ ಬಲಿಯಾಗ್ತಾ ಇರೋದರಲ್ಲಿ ಮಧ್ಯಮ ಮತ್ತು ಕೆಳವರ್ಗದ ಬಡವರೇ ಹೆಚ್ಚಾಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗ್ತದೆ. ಕೂಲಿ ಕಾರ್ಮಿಕರು, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು ಈ ಒಂದು ಬಿಸಿಲಿಗೆ ಬಲಿಯಾಗ್ತಾ ಇರುವಂಥದ್ದು. ದಿಲ್ಲಿಯಲ್ಲಿ ರಾಜಮಾರ್ಗವೇ ಕರಗಿ ಹೋಗುವ ಮಟ್ಟಿಗೆ ಬಿಸಿಲು ಏರಿರುವಂಥದ್ದನ್ನು ನಾವು ಕಾಣಬಹುದು. ಸುಮಾರು 47 ಡಿಗ್ರಿ ತಾಪಮಾನ ಮಹಾರಾಷ್ಟ್ರದ ನಾಗಪುರದಲ್ಲಿ ದಾಖಲಾದರೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ 50 ಡಿಗ್ರಿ ತಾಪಮಾನ ದಾಖಲಾಗಿರುವಂಥದ್ದು. ದಾಖಲೆ ಪ್ರಮಾಣದ ತಾಪಮಾನ ದಾಖಲಾಗಿದೆ. ಇದೊಂದು ಮಟ್ಟದ ಸಮಸ್ಯೆ ಅಂತ ಆದರೆ ಇನ್ನು ಮಳೆ ಬರ್ತಾ ಇಲ್ಲ. ಜೂನ್ ತಿಂಗಳಾದರೂ ಕೂಡ ಮಳೆ ಬರ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಪ್ರಕೃತಿಯ ಈ ಎಲ್ಲ ಏರುಪೇರುಗಳಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ. ಸರ್ಕಾರಗಳು ಕೂಡ ಇದನ್ನು ಹೇಗೆ ತಡೆಗಟ್ಟಬಹುದು ಮತ್ತು ಜನಸಾಮಾನ್ಯರ ಪ್ರಾಣ ರಕ್ಷಣೆಗೆ ಸರ್ಕಾರ ಏನು ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ. ಬಹಳ ಪ್ರಮುಖವಾಗಿ ಸರ್ಕಾರ ಯಾವುದೇ ಕ್ರಮಗಳನ್ನು ತೆಲಂಗಾಣದಲ್ಲಿ ಕೈಗೊಳ್ಳಲಿಲ್ಲ ಅನ್ನೋದರ ಬಗ್ಗೆ ಅಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು. ಕೇವಲ ವೈದ್ಯಾಧಿಕಾರಿಗಳಿಗೆ ರಜೆಯನ್ನು ಕೊಡಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಮಹತ್ವದ ಕ್ರಮಗಳನ್ನು ಎಲ್ಲೂ ಕೂಡ ಕೈಗೊಳ್ಳಲಾಗಿಲ್ಲ. ಮತ್ತು ಜನರಿಗೆ ಬಿಸಿಲಿಗೆ ಮನೆಯಿಂದ ಹೊರಬರಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟದ್ದು ಬಿಟ್ಟರೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ರಾಯಲಸೀಮೆ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕೂಡ ಬಿಸಿಲಿನ ತಾಪ ಏಳ್ತಾ ಇರುವಂಥದ್ದು. ಇವತ್ತು ಈಶಾನ್ಯ ರಾಜ್ಯಗಳಲ್ಲಿ ಒಂದಷ್ಟು ಮಳೆ ಬಿಟ್ಟರೆ ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಬಿಸಿಲಿನ ತೀವ್ರತೆ ಹೆಚ್ಚುತ್ತಾ ಹೋಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ನಿಜಾಮಾಬಾದ್ ಇರ್ಬೋದು, ನಂದಿಗ್ರಾಮದಲ್ಲಿರ್ಬೋದು, ಭಾಳ ರಾಯಲಸೀಮದಲ್ಲಿ ಭಾಳ ದಾಖಲೆ ಪ್ರಮಾಣದಲ್ಲಿ ಜನ ಮೃತಪಟ್ಟಿರುವುದನ್ನು ಗಮನಿಸಬೇಕಾಗ್ತದೆ. ತೆಲಂಗಾಣ ಭಾಗದಲ್ಲಿ ಕೂಡ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಈ ಒಂದು ಬಿಸಿಲಿಗೆ ಬಲಿಯಾಗ್ತಾ ಇದ್ದಾರೆ. ಈ ಎಲ್ಲ ವಿಚಾರವಾಗಿ ಚರ್ಚೆಯನ್ನು ಮಾಡೋದಕ್ಕಾಗಿ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಹೆಗ್ಡೆ ಅವರು ನಮ್ಮೊಂದಿಗೆ ಅವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ವಿಜಯಕುಮಾರ್ ಹೆಗ್ಡೆ ಅವರ ಸಾಕಷ್ಟು ಚಳವಳಿಗಳಲ್ಲಿ ಭಾಗವಹಿಸಿದ್ದೀರಿ ಮತ್ತು ಸಾಕಷ್ಟು ರೈತ ಪರ ಹೋರಾಟಗಳಲ್ಲಿ ತಾವು ಭಾಗವಹಿಸಿರುವವರು ಮತ್ತು ಪ್ರಕೃತಿಯ ಒಂದಷ್ಟು ನಾಡಿಮಿಡಿತವನ್ನು ಬಲ್ಲವರು. ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಏನು ಬಿಸಿಲಿನ ಝಳ ಏನಿದೆ, ಇದಕ್ಕೆ ಕಾರಣ ಏನಿರ್ಬೋದು ಸರ್? ಇದು ಒಂದು ಪ್ರಕೃತಿಯ ಒಂದು ನಿಯಮ. ಆದರೆ ಇಲ್ಲಿ ನಾವು ಮಾಡಿದಂಥ ತಪ್ಪು ಇಲ್ಲಿ ಎದ್ದು ಕಾಣುತ್ತದೆ. ಈಗ ಇಲ್ಲಿ ಒಂದು ದೈವದತ್ತವಾಗಿ ಬಂದಂಥ ನಮ್ಮ ಪ್ರಕೃತಿಯಲ್ಲಿ ಆಕ್ಸಿಜನ್ ಎಷ್ಟಿರಬೇಕು, ಕಾರ್ಬನ್ ಎಷ್ಟಿರಬೇಕು, ಅದೇ ರೀತಿ ಭೂಮಿಯ ಒಳಗಡೆ ಯಾವ ರೀತಿ ಇರಬೇಕು, ಭೂಮಿಯ ಹೊರಗಡೆ ಯಾವ ರೀತಿ ಇರಬೇಕು. ನಮ್ಮ ಹತ್ರ ವಿಶೇಷವಾಗಿ ಭಾರತದಲ್ಲಿ ಯಾಕೆ ಇದು ಕಾಡ್ತಾ ಇದೆ? ಬೇರೆ ದೇಶಗಳಲ್ಲಿ ಎಲ್ಲೂ ಈ ಸಮಸ್ಯೆ ಇಲ್ಲ. ಇದನ್ನು ನಾನು ಪ್ರತಿ ಸರಿ ಬೇರೆಯವರು ಬೇರೆ ದೇಶವನ್ನು ಬ್ಲೇಮ್ ಮಾಡೋ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅದನ್ನು ಬೇರೆ ದೇಶಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಇದ್ದಾದ ಕಾಡುಗಳನ್ನೆಲ್ಲ ಕಡಿಯುವಂತಹದ್ದು, ಕೆರೆಗಳನ್ನು ಮುಚ್ಚುವಂತಹದ್ದು, ನೀರಿನ ಮೂಲಗಳನ್ನೇ ನಾವು ನಾಶ ಮಾಡ್ತಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಏನು? ನೀರಿನ ಮೂಲವನ್ನು ನಾವು ನಾಶ ಮಾಡ್ತಿರುವಂತಹದ್ದು. ಅದು ಯುರೋಪಿಯನ್ ಕಂಟ್ರೀಸ್ನಲ್ಲಿ ಇಲ್ಲ. ಆಕ್ಚುಲಿ ಯುರೋಪಿಯನ್ ಕಂಟ್ರೀಸ್ನಲ್ಲಿ ನೀವು ಕಾಡುಗಳನ್ನು ಜಾಸ್ತಿ ಬೆಳೆಸಿ ಅಲ್ಲಿ ಇದಕ್ಕೆ ತದ್ವಿರೋಧವಾಗಿ ಕೂಡ ಅಲ್ಲಿದೆ. ಈಗ ನಮ್ಗೆ ಇಲ್ಲಿ ಇಷ್ಟು ಬಿಸಿಲು ಟೆಂಪರೇಚರ್ ಇದ್ರೆ ಅಲ್ಲೂ ಟೆಂಪರೇಚರ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಅಲ್ಲಿ ಉತ್ತರಾಯಣ, ದಕ್ಷಿಣಾಯಣ ಮತ್ತು ಆ ಆಂಗಲ್ನಲ್ಲಿ ಬದಲಾವಣೆ ಆಗುವ ಚಳಿ ಮತ್ತು ವಿಪರೀತ ಸೆಕೆ ಅದು ಇದೆ. ಬಿಟ್ಟರೆ ಭೂಮಧ್ಯ ರೇಖೆಯಲ್ಲಿ ಇರತಕ್ಕಂಥ ಪ್ರದೇಶಗಳೆಲ್ಲ ಹಾಗೆ ಒಂದೇ ರೀತಿ ಟೆಂಪರೇಚರ್ ಇರ್ತದೆ. ಆದರೆ ಟೆಂಪರೇಚರ್ ಇದ್ರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನಮಗೆ ಬರ್ತದೆ. ಈಗ ಉದಾಹರಣೆಗೆ ಇದೆ, ಈ ಭಾಗದಲ್ಲೆಲ್ಲ ಏನೆಲ್ಲ ಟೆಂಪರೇಚರ್ ಜಾಸ್ತಿ ಇದೆ, ಅದೇ ಭಾಗದ ಜನರು ಅದೇ ಅವರು ರೆಸ್ಟ್ ಮಾಡುವಾಗ ಮರದ ಅಡಿಯಲ್ಲಿ ಹೋಗಿ ಅವರು ಸ್ವಲ್ಪ ರೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ನೆಮ್ಮದಿ ಸಿಗ್ತದೆ, ಟೆಂಪರೇಚರ್ ಅದೇ ಇರ್ತದೆ. ಅದೇ ಮರದ ಅಡಿ ಹೋದ ತಕ್ಷಣ ಅವರಿಗೆ ಆ ಒಂದು ಅವರೊಂದು ಕಂಫರ್ಟಬಲ್ ಝೋನ್ ಬರ್ತಾರೆ. ಕಾರಣ ಏನಂತ ಹೇಳುವಂಥದ್ದು ಬಹಳ ಸಿಂಪಲ್. ಅಲ್ಲಿ ಆಕ್ಸಿಜನ್, ಇಲ್ಲಿ ನಮಗೆ ಆಕ್ಸಿಜನ್ ನಮಗೆ ಸಿಗದೆ ಇರತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಆಕ್ಸಿಜನ್ ಅಂತ ಹೇಳಿದ ತಕ್ಷಣ ನಾವು ಏನು ಆಲೋಚನೆ ಮಾಡ್ತೇವೆ? ಉಸಿರಾಟಕ್ಕೆ ಬೇಕಾಗುವಂಥದ್ದು, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಲಿಕ್ಕೆ ನಮಗೆ ಏನು ಬೇಕು ಅಷ್ಟು ಮಾತ್ರ ಆಕ್ಸಿಜನ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಲ್ಲ, ನಮಗೆ ಆಕ್ಸಿಜನ್ ಯಾವ ಪ್ರಮಾಣದಲ್ಲಿ ಬೇಕಂತ ಹೇಳಿದ್ರೆ ಮಿದುಳಿಗೂ ಆಕ್ಸಿಜನ್ ಬೇಕು, ರಕ್ತಕ್ಕೂ ಬೇಕು,
ಮಾಂಸಖಂಡಕ್ಕೂ ಬೇಕು, ನಮಗೆ ಆಕ್ಸಿಜನ್ ಅಷ್ಟು ಆ ಪ್ರಮಾಣ ಇಲ್ಲ ಅಂತ ಹೇಳಿ. ಆದರೆ ಬರೀ ಶ್ವಾಸಕೋಶಕ್ಕೆ ಏನು ಸೀಮಿತ ಅಂತ ಹೇಳಿದರೆ ಅದು ಯಾವ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ನಾವು ಗೊಟ್ಟಕ್ಕೆ ಅಂತ ಹೇಳಿ ಸಾಯುವಂಥದ್ದು ಸರ್ವಸಾಮಾನ್ಯ. ಈಗ ಸತ್ತವರ ಪೈಕಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಹೆಚ್ಚಿನವರೆಲ್ಲ ಇವನು ಕುಡುಕರು ಕೂಡ. ಅತಿಯಾಗಿ ಅವರು ನಿಮ್ಮ ಆಲ್ಕೋಹಾಲ್ ಏನು ಸೇವನೆ ಮಾಡ್ತಾರೆ ಅವರು ಒಂದು. ಎರಡನೇದಾಗಿ ಮಾಹಿತಿ ಇಲ್ಲದವರು. ಈ ಟೆಂಪರೇಚರ್ ಬರ್ತದೆ ಈಗ ನಮಗೆಲ್ಲ 38, 40, 42, 45, 50 ವಿಶೇಷ. ಅದು 50 ಹೋಗುವಂಥದ್ದು ಯಾವ ಜಾಗ ಅಂತ ಹೇಳಿದ್ರೆ ಆ ಭಾಗಗಳಲ್ಲಿ ಈ ಕಲ್ಲೆಲ್ಲ ಬೇರೆ ಬೇರೆ ಎಲ್ಲ ಇದು ಗ್ರಾನೈಟ್ ಇಂಥ ಎಲ್ಲ ಕಲ್ಲುಗಳು ಇರ್ತಕ್ಕಂಥ ಜಾಗ ಅಲ್ಲಿ ಟೆಂಪರೇಚರ್ ಆಟೋಮೆಟಿಕ್ ಜಾಸ್ತಿ ಇರ್ತದೆ. ಮತ್ತೆ ಮರ ಗಿಡ ಬೆಳೆದೇ ಇರ್ತಕ್ಕಂಥ ಜಾಗ. ಅಂದ್ರೆ ರಾಯಲಸೀಮೆ ಅಂತ ಬಯಲು ಸೀಮೆಗಳು ಅಲ್ಲೆಲ್ಲ ತಾಪಮಾನ ಹೆಚ್ಚಾಗ್ತದೆ. ಅಲ್ಲಿ ಏನಾಗಿದೆ ಈಗ ನಾವು ಕರ್ನಾಟಕ ಕೂಡ ಅದನ್ನೀಗ ಅನುಭವಿಸ್ತಿದ್ದೇವೆ. ನಾವು ಈಗ ನಮ್ಮ ಕೋಸ್ಟಲ್ ತಗೊಂಡ್ರೆ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಈ ಟೆಂಪರೇಚರ್ ನಾವು ಯಾವತ್ತೂ ನೋಡಿದವರಲ್ಲ. ಇದು ಇವತ್ತು ಫಸ್ಟ್ ಬರ್ತಾ ಇದೆ. ಈ ವರ್ಷ ಅಂತೂ ನಮ್ಗೆ ವಿಶೇಷ. ಈ ಟೆಂಪರೇಚರ್ ಬರ್ತದೆ. ಆದ್ರೆ ಟೆಂಪರೇಚರ್ ಜೊತೆ ನಾವು ಏನ್ ಹೇಳ್ತೇವೆ, ನಾವು ತುಳುವಿನಲ್ಲಿ ಉಬೆ ಅಂತ ಹೇಳ್ತೇವೆ. ಉಬೆ ಒಳಗೆ ಹಾಕುವಂಥದ್ದು ಆ ಥರ ಆ ಒಂದು ಟೆಂಪರೇಚರ್ ಮನೆ ಒಳಗೆ ಕೂತ್ರು ಒಂಥರ ಏನೋ ಒಂಥರ ಅನ್ಈಸಿನೆಸ್ ಇಂಥದ್ದೆಲ್ಲ ಇರ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಾಡನ್ನು ಕಡಿಯುವಂತಹದ್ದು, ಕೆರೆಗಳನ್ನು ಮುಚ್ಚುವಂತಹದ್ದು, ನೀರಿನ ಮೂಲವನ್ನು ನಾವು ನಾಶ ಮಾಡ್ತಿದ್ದೇವೆ. ಪ್ರಕೃತಿ ನಾಶವೇ ಇದಕ್ಕೆ ಮೂಲ ಕಾರಣ. ಖಂಡಿತ, ಬೇರೆ ಎರಡನೇ ಮಾತಿಲ್ಲ. ಈಗ ನೋಡಿ ನಮ್ಮ ಈ ಕೋಸ್ಟಲ್ ಇದರಲ್ಲಿ ನಾವು ಏನ್ ಮಾಡ್ಬೇಕಿತ್ತು. ಈಗ ನಾವು ಮತ್ತೆ ಬರ್ತಾ ನಾವು ಮತ್ತೆ ನಮ್ಮ ಉಡುಪಿ ಜಿಲ್ಲೆ ನಾವು ತಗೊಂಡಾಗ ನಾವು ಇಲ್ಲಿ ನಂದಿಕೂರಿನಲ್ಲಿ ಕಲ್ಲಿದ್ದಲು ಆಧಾರಿತ ಉಷ್ಣವಿದ್ಯುತ್ ಸ್ಥಾವರ ಹಾಕುವಂತ ಸ್ಥಳವೇ ಅಲ್ಲ ಇದು. ಇಲ್ಲಿ ಹಾಕಿದ್ದಾರೆ. ಇನ್ನೀಗ ನಾಶನ ನಿಡ್ಡೋಡು ಬರ್ತದೆ. ಇನ್ನು ದೊಡ್ಡ ತಪ್ಪು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮರಳು ತೆಗಿಬಾರ್ದು ಅಂತೇಳಿ. ನದಿಯಲ್ಲಿ ಮರಳನ್ನು ತೆಗಿಬಾರ್ದಂತ ಅದರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಯಾಕಂತ ಹೇಳಿದ್ರೆ ಮರಳು ಗುಡ್ಡ ಪ್ರದೇಶದಿಂದ ಪಶ್ಚಿಮ ಘಟ್ಟದಿಂದ ಇಳ್ಕೊಂಡು ಬರುವಂತದ್ದು. ಮಳೆ ಉರುಳಿ ಬಂದು ಇಲ್ಲಿ ಬಂದ ಶುದ್ಧ ಮರಳಾಗಿ ಬಂದು ನಮ್ಮ ಹೊಳೆ ತುಂಬಿಕೊಂಡು ಹೋಗ್ತದೆ. ನೀವು ಮರಳನ್ನು ತೆಗೀರಿ. ನೀವು ಮರಳನ್ನು ತೆಗೆದು ನಮ್ಗೆ ಅಲ್ಲೇ ಒಂದು ರೆವಿನ್ಯೂ ಆಯ್ತು. ಎರಡನೇದಾಗಿ ಮರಳು ಮುಚ್ಚಿದ್ರೆ ಏನಾಗ್ತಂತಲ್ಲ, ನೀರು ಮತ್ತೆ ಮಳೆಗಾಲದ ನೀರು ಸೀದಾ ಸಮುದ್ರ ಹೋಗ್ತದೆ. ಈಗ ಇವ್ರದ್ದು ಡೈಲಾಗ್ ಇಲ್ಲಿ ನಿಲ್ಲುದಿಲ್ಲ. ಇಲ್ಲಿ ನೀವು ನೀರನ್ನ ನಿಲ್ಲಕ್ಕೆ ನೀವು ಬಿಡ್ಲಿಲ್ಲ ಅಂತ ಹೇಳಿ ಆದ್ರೆ ನದಿ ನಮ್ಗೆ ಬಹಳ ಮುಖ್ಯ. ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಈ ತುಳುನಾಡು ನಮ್ಗೆ ನದಿ ಬಹಳ ಮುಖ್ಯ. ನದಿಯಲ್ಲಿ ನೀವು ಮರಳನ್ನು ಪೂರ್ತಿ ತೆಗೆದ್ರೆ ಅಲ್ಲಿ ನಿಮ್ಗೆ 5 ಫೀಟ್ 10 ಫೀಟ್ ನೀರು ನಿಂತ ಸಂದರ್ಭದಲ್ಲಿ ಅದರ ವಾಟರ್ ಟೇಬಲ್ ಏನಿದೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ವಾಟರ್ ಟೇಬಲ್ ರೈಸ್ ಆಗ್ತದೆ ಮತ್ತೆ ಅದರ ಇದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸ್ಪ್ರೆಡ್ ಆದಾಗ ಏನಾಗ್ತದೆ, ನಮ್ಮ ಓಪನ್ ಕೆರೆಗಳು ಮತ್ತೆ ಬಾವಿಗಳಿಗೆ ನೀರು ತುಂಬಿಕೊಂಡು ವಾಟರ್ ಟೇಬಲ್ ರೈಸ್ ಆಗ್ತಾ ಬರ್ತದೆ. ಇಲ್ಲಿ ನೀವು ಓಪನ್ ಬಾವಿ ಇಲ್ಲ, ನಮ್ಮ ಹತ್ರ ಓಪನ್ ವೆಲ್ ಇಲ್ವೇ ಇಲ್ಲ. ಕೆಸರು ಅಂದ್ರೆ ಕೆರೆಯಲ್ಲಿ ಕೆಸರು ನೀವು ತೆಗೆಯೋದಿಲ್ಲ, ಮರಳನ್ನು ನೀವು ತೆಗಿಬಾರ್ದು ಅಂತ ಹೇಳ್ತೀರಿ. ಇದು ಒಂಥರ ಹುಚ್ಚರ ಸಾಹಸ ಆಗಿದೆ. ಇದರಿಂದಾಗಿ ಏನಾಗ್ತದೆ, ಅಲ್ಪ ಸ್ವಲ್ಪ ಮಳೆ ಬಂದ್ರೂ ಕೂಡ ಆ ನೀರು ಇಳ್ಕೊಂಡು ಸಮುದ್ರ ಹೋಗ್ತದೆ. ಮತ್ತೆ ನೀರೆಲ್ಲಿಂದ ನಿಮ್ಗೆ ಸಿಗಬೇಕು? ನೀರಿಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ಕೃಷಿ ಗಿಡ ಮರ ಕಾಡು ಬೆಳೆಯುವಂಥದ್ದು ಹೇಗೆ? ಈ ಕಾಡು ಇಲ್ಲ ಅಂತ ಹೇಳಿ ಆದ್ರೆ ಮೋಡ ಫಾರ್ಮೇಶನ್ ಆಗುತ್ತೆ ಹೇಗೆ? ಮೋಡ ಫಾರ್ಮೇಶನ್ಗೆ ನಾವು ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಆದ್ರೆ ಈ ಕಡೆ ಕಾಡಿಲ್ಲ, ಮೋಡ ಫಾರ್ಮೇಶನ್ ಆಗ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಇನ್ನು ಈ ಕಡೆ ಕಾರ್ಬನ್ ಎಮಿಷನ್ ಜಾಸ್ತಿ ಆಗಿದೆ. ಮತ್ತೆ ಸ್ವಲ್ಪ ಮೋಡ ಕೂಡ ಡಿಸ್ಪೋಸ್ ಆಗ್ತದೆ. ನಿಮ್ಮ ಮಳೆ ಬರ್ಬೇಕಂದ್ರೆ ಎಲ್ಲಿಂದ ಬರಬೇಕು? ಜೂನ್ ತಿಂಗಳಾಯ್ತು, ಇನ್ನು ಮಳೆನೇ ಬಂದಿಲ್ಲ. ಜೂನ್ ಅಂತ ಹೇಳಿದ್ರೆ ನಮ್ಮ ಲೆಕ್ಕ ಪ್ರಕಾರ ಜೂನ್ ಫಸ್ಟ್ ವೀಕ್ ನಲ್ಲಿ ನೀರು ನೆಲೆ ಆಗ್ಬೇಕಂತೇಳಿ ಇಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಬೇಕಾಗಿತ್ತು. ಓಕೆ, ಈಗ ಒಂದು 10-15 ವರ್ಷದಿಂದ ಮೊದಲು ಸ್ವಲ್ಪ ಮಳೆ ಬರ್ತಾ ಇತ್ತು. ಮೇ ಬಿಗಿನಿಂಗ್ ಮಳೆ ಬರ್ತಾ ಇತ್ತು. ಆಮೇಲೆ ಜೂನ್ 15 ನಂತರ ಜೂನ್ ಎಂಡಿಗೆ ಸ್ಟಾರ್ಟ್ ಆಗ್ತಿತ್ತು. ಮತ್ತೆ ಅದು 3 ತಿಂಗಳಲ್ಲ, ಅದು ಮತ್ತೆ ಕಂಟಿನ್ಯೂ ಆಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿವರೆಗೆ ಹೋಗ್ತಾ ಇತ್ತು. ಅಂತ ಹೇಳಿದ್ರೆ ನಾವು ಮಾಡಿದ ತಪ್ಪಿನಿಂದಾಗಿ ಯಾವ ಕಾಲದಲ್ಲಿ ನಮಗೆ ಮಳೆ ಬರಬೇಕು ಆ ಮಳೆ ಬಾರದೆ ಹಿಂದೆ ಹೋಗುವಂತದ್ದು. ಮೊದಲು ಮಳೆ ಯಾಕೆ ಬರ್ತದೆ? ಟೆಂಪರೇಚರ್ ಜಾಸ್ತಿ ಇದೆ. ಅವಾಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ಅಂದ್ರೆ ನಾವು ವಾಯುಭಾರ ಕುಸಿತ ಅಂತ ಏನಾಗ್ತದೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಆ ಕಡೆ ಎಲ್ಲಿಂದ ಇದ್ದ ಸ್ವಲ್ಪ ಮೋಡ ಹೇಳ್ಕೊಂಡ್ಬಂದು ಸ್ವಲ್ಪ ಮಳೆ ಬರ್ತದೆ, ಸ್ವಲ್ಪ ತಂಪಾಗ್ತದೆ. ತಂಪಾದ ತಕ್ಷಣ ಏನಾಯ್ತು, ನ್ಯಾಚುರಲ್ ಪ್ರೊಸೆಸ್ ನಲ್ಲಿ ನಮ್ಮ ಸಿಸ್ಟಮ್ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಯ್ತು. ಮೇ ಅಂಡ್ ಜೂನ್ ಫಸ್ಟ್ ವೀಕ್ ನಲ್ಲಿ ನೀರ್ ನೆಲೆ ಅಂತ ಹೇಳುವಂಥದ್ದು ನಮ್ಮ ತುಳುನಾಡಿನ ಒಂದು ವಾಡಿಕೆ. ಜೂನ್ ನೀರ್ ನೆಲೆ ಹಾಕೋಣ. ಆದ್ರೆ ಇದು ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದು ಮೊದಲು ಮಳೆ ಬರ್ತದೆ, ಭೂಮಿ ತಂಪಾಯ್ತು, ತಂಪಾದ ತಕ್ಷಣ ಮತ್ತೆ ಮಳೆ ಬರ್ಲಿಕ್ಕೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುದಿಲ್ಲ, ಮತ್ತೆ ಮುಂದೆ ಹೋಗ್ತದೆ. ಆಗ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ನಮ್ಗೆ ಸೂರ್ಯ ಹತ್ತಿರ ಇರುವಂತ, ಅದರಿಂದಾಗಿ ವ್ಯಾಕ್ಯೂಮ್ ಕ್ರಿಯೇಟ್ ಆದ್ಮೇಲೆ ಮತ್ತೆ ಮಳೆ ಆಗುವಂಥದ್ದು. ಎಸ್, ಈಗ ಈ ಒಂದು ಏನು ಸಮಸ್ಯೆ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ, ಇದು ಬಹುತೇಕ ಗಡಿನಾಡಿನ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಕಂಡು ಬರ್ತಾ ಇದೆ. ಆ ನಂತರ ಅದನ್ನು ಮೀರಿ ಬೇರೆ ಕರ್ನಾಟಕದ ಬೇರೆ ಭಾಗಕ್ಕೆ ವ್ಯಾಪಿಸಬಹುದಾ ಇದು ಅಂತ ಕೇಳೋದು? ಇಲ್ಲ, ಬಂದೇ ಬರ್ತದೆ. ಈಗ ನೋಡಿ,
ನಮಗೆ ಇಲ್ಲಿ ಕಾರ್ಕಳದಲ್ಲಿ ಕಲ್ಲು ಇರ್ತಕ್ಕಂಥ ಗ್ರೈನೇಟ್ ಇರ್ತಕ್ಕಂಥ ಪ್ರದೇಶ. ಇಲ್ಲಿ ಟೆಂಪರೇಚರ್ ಜಾಸ್ತಿ. ನಾರ್ಮಲ್ ಮಳೆ ಬರೋ ಸಂದರ್ಭದಲ್ಲಿ ಕೂಡ ಅಲ್ಲಿ ಗುಡುಗು ಮಿಂಚು ಹೊಡೆತ ಜಾಸ್ತಿ ಇರುತ್ತೆ. ಇಲ್ಲಿ ಸುತ್ತಲೂ ಕಾಡು ಇರೋದ್ರಿಂದ ಟೆಂಪರೇಚರ್ ನಮಗೆ ಕಂಟ್ರೋಲ್ ಇದೆ. ಎಲ್ಲಿ ಕಾರ್ಕಳ ಆ ಸುತ್ತು ಭಾಗದಲ್ಲಿ. ಅದೇ ನೀವು ತೆಲಂಗಾಣ ಹೇಳ್ತೀರಿ, ನಾವು ಕರ್ನಾಟಕದ ಬಾರ್ಡರ್ ನಾವು ಬೆಳಗಾಂನಲ್ಲಿ ಇನ್ನು ಸ್ವಲ್ಪ ಆ ಕಡೆ ಮುಂದಕ್ಕೆ ಹೋದಾಗ, ಈ ಕಡೆ ತುಮಕೂರಿನಲ್ಲಿ ಸ್ವಲ್ಪ ಮುಂದಕ್ಕೆ ನಿಮ್ಮ ಬಾರ್ಡರ್ ಹೋದಾಗ ಆ ಭಾಗ, ಆ ಪರ್ಟಿಕ್ಯುಲರ್ ಆ ಪ್ರದೇಶ ಏನಂತ ಹೇಳಿದ್ರೆ ಹಾರ್ಡ್ ಸ್ಟೋನ್ ಇರ್ತಕ್ಕಂಥ ಸ್ಥಳ ಅದು. ಅಲ್ಲಿ ಇಲ್ಲಿನ ಗ್ರಾನೈಟ್ ಇದ್ರೆ ಅಲ್ಲಿ ಸ್ವಲ್ಪ ಇನ್ನೂ ಗಟ್ಟಿಯ ಕಲ್ಲು, ಅದು ಸ್ವಲ್ಪ ಮೇಲ್ಪದ್ರ, ಅದು ಟೆಂಪರೇಚರ್ ಜಾಸ್ತಿ. ಅದರಿಂದಾಗಿ ಏನಾಗ್ತದೆ, ಅಲ್ಲಿ ಟೆಂಪರೇಚರ್ ಇಲ್ದಿದ್ರು ಅಲ್ಲಿ ಟೆಂಪರೇಚರ್ ಜಾಸ್ತಿ. ನೀವು ಬೀದರ್ ಗುಲ್ಬರ್ಗಕ್ಕೆ ಹೋಗಿ, ನಮ್ಮ ಕರ್ನಾಟಕದ ಬೀದರ್ ಗುಲ್ಬರ್ಗಕ್ಕೆ ಹೋಗಿ, ಅಲ್ಲ ಆ ಭಾಗದ ಜನ ಆ ಉಷ್ಣತೆಗೆ ಹೊಂದಿಕೊಂಡಿರ್ತಾರೆ, ಹಾಗಾಗಿ ಏನು ದೊಡ್ಡ ಸಮಸ್ಯೆ ಇರೋದಿಲ್ಲ. ಆದ್ರೆ ಏಕಾಏಕಿಯಾಗಿ ಈ ಬಾರಿ ನಡೆದಂತ ಏನು ದುರ್ಘಟನೆ ಇದೆ, ಅವ್ರು ಯಾರು ಕೂಡ ಆ ಉಷ್ಣತೆಗೆ ಹೊಂದಿಕೊಂಡವರಲ್ಲ, ಏಕಾಏಕಿಯಾಗಿ ಬಂದಿರುವಂತಹ ಬಿಸಿ ಗಾಳಿ, ಅದರಿಂದಾಗಿ ಸಾವನ್ನಪ್ಪಿದ್ದಾರೆ. ಅಲ್ಲಲ್ಲ, ಅದು ಬರಲೇಬೇಕದು. ಈಗ ಏಕಾಏಕಿಯಾಗಿದ್ದು ಬಂದಂಥದ್ದಲ್ಲ. ಈಗ ನಾವು ಏನು ಹೇಳ್ತೀವಿ, ಆ ಪ್ರದೇಶದಲ್ಲಿ ಸ್ವಲ್ಪ ಕಾಡು, ಇದು ಕಾಟ್ ಗಿಡ ಅಂತ ನಾವು ಏನು ಹೇಳ್ತೀವಿ, ಅಂಥ ಗಿಡಗಳಲ್ಲಿ ಇದ್ದ ಸಂದರ್ಭದಲ್ಲಿ ಅದನ್ನು ಕೂಡ ಇವರು ಇಡ್ಲಿಕ್ಕೆ ಬಿಡುದಿಲ್ಲ. ಆಮೇಲೆ ನೀರನ್ನು ಇವರು ನಿಲ್ಲಿಕ್ಕೆ ಬಿಡುದಿಲ್ಲ. ಕೆರೆ ಕಾನ್ಸೆಪ್ಟ್ ಕ್ಲೋಸ್ ಆಗಿದೆ, ತೆರೆದ ಬಾವಿ ಕಾನ್ಸೆಪ್ಟ್ ಕ್ಲೋಸ್ ಆಗಿದೆ. ನಾವು ಏಕಾಏಕಿ ಡ್ರಿಲ್ ಹೊಡ್ಕೊಂಡು ಹೋಗಿದ್ದು ಬೋರ್ವೆಲ್ ಹೊಡೆಯುವಂಥದ್ದು. ಇದರಿಂದಾಗಿ ಏನಾಗಿದೆ, ಅಲ್ಪ ಸ್ವಲ್ಪ ನಮ್ಗೆ ಸಿಗ್ತಕ್ಕಂಥ ತಂಪು ಕೂಡ ನಾವು ಕಡ್ದು ತೆಗೆದ್ರೆ ಇದು ಸೂರ್ಯನ ಶಾಖ ಜಾಸ್ತಿ ಆಗಲೇಬೇಕು. ಈಗ ಮೋಡ ಫಾರ್ಮೇಷನ್ ಆದರೆ ಮಾತ್ರ ಈ ಸಂದರ್ಭದಲ್ಲಿ ನಮಗೆ ಕಂಟ್ರೋಲ್ ಬರುವಂಥದ್ದು. ಈ ಮೋಡ ಫಾರ್ಮೇಷನ್ ಅವಕಾಶನೇ ಇಲ್ಲ. ಸರ್ಕಾರ ಅದರ ಬಗ್ಗೆ ಚಿಂತನೆನೇ ಇಲ್ಲ. ನೀವು ಎಲ್ಲ ತೆಗೀರಿ. ನೀವು ಏನ್ ಮಾಡಿದೆ, ಪರಿಸರ ಸಚಿವಾಲಯ ಅಂತ ಇದೆ, ಮತ್ತೊಂದು ಪರಿಸರಕ್ಕೋಸ್ಕರ ಒಂದು ದೊಡ್ಡ ಖಾತೆನೇ ಇದೆ, ಆದ್ರೆ ಏನು ಕೆಲಸ ಆಗ್ತಾ ಇಲ್ಲ. ಪರಿಸರ ಖಾತೆ ಇರುವಂತಹದ್ದು ಜನರನ್ನ ಫೂಲ್ ಮಾಡಿ ಕಾನೂನಿಗೆ ಸರಿಯಾಗಿ ಇಂಡಸ್ಟ್ರಿಗಳಿಗೆ ಫೇವರ್ ಆಗಿ ಇರ್ತಕ್ಕಂಥದ್ದು ಒಂದದು. ಆಮೇಲೆ ಕೋರ್ಟಿಗೆ ಅಲ್ಲಿ ಏನಿಲ್ಲ, ಅದು ಬಂಜರ ಭೂಮಿ, ಅದು ಬರಡು ಭೂಮಿ ಅಂತೇಳಿ ಕೃಷಿ ಭೂಮಿಯನ್ನು ತೆಗೆಯುವಂಥದ್ದು ಆ ಥರ ಹೋಗಿದೆ. ಇದಕ್ಕೆ ಒಂದು ಉದಾಹರಣೆ ನಾವು ಕೊಡಬೇಕಾದ್ರೆ, ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಮೊದಲು ನಮ್ಮ ಸಿಸ್ಟಮ್ ಹೇಗಿತ್ತು, ಒಂದು ಕಾಲದಲ್ಲಿ ನಾವು ಕೃಷಿಗೆ ನಾವು ಆಧಾರಿತವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನಿತ್ತು ವಿಶೇಷತೆ ಅಂತ ಹೇಳಿದ್ರೆ, ನಾವು ನದಿಗೆ ನಾವು ಬಾಗಿನ ಅರ್ಪಿಸುವಂತಹದ್ದು, ಸಮುದ್ರಕ್ಕೆ ಪೂಜೆ ಮಾಡುವಂತಹದ್ದು, ಮತ್ತೆ ಕೆರೆ ಮಾಡುವಂತಹದ್ದು, ಈಗ ಮುಚ್ಚುವಂತಹದ್ದು, ಮತ್ತೆ ನಾವು ಸೌಪರ್ಣಿಕ ದೇವಸ್ಥಾನಗಳಲ್ಲಿ ಅಲ್ಲಲ್ಲಿ ಏನಿದೆ ಕೆರೆಗಳನ್ನು ಮೇಂಟೈನ್ ಮಾಡುವಂತಹದ್ದು, ಮತ್ತೆ ಪ್ರತಿ ವರ್ಷ ನಾವು ಮಳೆಗಾಲದಲ್ಲಿ ಒಂದು ಮರಗಿಡ ನೆಡುವಂತಹದ್ದು. ಈ ಒಂದು ಪದ್ಧತಿ ಯಾಕಂತ ಹೇಳಿದ್ರೆ, ನೀವು ಬದುಕಿ ಚೆನ್ನಾಗಿರಿ ಅಂತ ಹೇಳುವಂಥದ್ದು ಒಂದಿದ್ದಿತ್ತು. ಆ ಕಾಲದಲ್ಲಿ ನೀವು ಕಾಡನ್ನು ಕಡಿತಾರೆ ಅಂತ ದೇವರ ಕಾಡು ಅಂತೇಳಿ ದೇವರ ಹೆಸರಿನಲ್ಲಿ ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ಉಳಿಲಿ ಅಂತೇಳಿ. ಈಗ ದೇವರ ಭಯ ಕೂಡ ಇಲ್ಲ ಯಾರಿಗೂ. ಅಶ್ವತ್ಥ ಮರ ಯಾಕೆ, ಅತ್ಯಂತ ಅಧಿಕವಾದ ಆಕ್ಸಿಜನ್ ಕೊಡುವಂತಹದ್ದು. ತುಳಸಿ ಯಾಕೆ, ಅದು ಕೂಡ ಅದೇ ರೀತಿ, ಅದರಲ್ಲಿ ಮೆಡಿಸಿನ್ ಇದೆ ಅಂತೇಳಿ, ಆಂಟಿಬಯೋಟಿಕ್ ಇದೆ ಅಂತೇಳಿ ಇದು ಮಾಡುವಂಥದ್ದು. ಅದಕ್ಕೆ ಎಲ್ಲ ದೇವರ ಹೆಸರಿನಲ್ಲಿ ಋಷಿ ಮುನಿಗಳು ಜನರಿಗೆ ಒಂದು ಹೆದರಿಕೆ, ಆ ಭಯದಿಂದಾಗಿ ನೀವು ಇರಿ ಅಂತ ಹೇಳಿ ನೀವು ಚಂದವಾಗಿರಂತ. ಈಗ ಎಲ್ಲಿದೆ ಹೇಳಿ, ಎಲ್ಲಿ ಕೂಡ ಇಲ್ಲ. ಯಾರಿಗೆ ಯಾವ ಕೆರೆಯೂ ಬೇಕಾಗಿಲ್ಲ. ಕೆರೆಯಲ್ಲಿ ಯಾಕೆ ವೇಸ್ಟ್, ಅದು ಅಷ್ಟು ಜಮೀನು, ಅಷ್ಟು ಸ್ಕ್ವೇರ್ ಫೀಟ್, ಅದು 1 ಕೋಟಿ ಬಾಳ್ತದೆ, ಸುಮ್ಮನೆ ಯಾಕೆ ಅದು ವೇಸ್ಟ್ ಮಾಡಬೇಕು? ಎಕರೆಗಟ್ಟಲೆ ಕೆರೆ ಇದ್ದು ಈಗ ಇಲ್ಲ, ಅದೆಲ್ಲ ನೋಡಿ. ಇದೇ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ರೆಕಾರ್ಡ್ ಪ್ರಕಾರ 36,000 40,000 ಕೆರೆಗಳಿತ್ತಂತೆ. ಈಗ ಹಬ್ಬ ಬಂದ್ರೆ 3,000ಕ್ಕಿಂತ 4,000 ಕೆರೆ ಇದ್ದ ಕೆರೆಗಳೆಲ್ಲ. ಅಲ್ಲ, ಬಯಲು ಸೀಮೆಗಳಲ್ಲಿ ಈ ಭಾಗದಲ್ಲಾದ್ರೆ ನದಿಗಳು ಅಂತ ಹೇಳ್ಬೋದು, ಬಯಲು ಸೀಮೆಗಳಲ್ಲಿ ನೀರಿನ ಮೂಲ ಇರುವಂತದ್ದು ಕೆರೆಗಳೇ. ಖಂಡಿತ. ಆ ಕೆರೆಗಳನ್ನ ಮುಚ್ಚಿ ಈಗ ಏನ್ ಮಾಡ್ತಾ ಇದಾರೆ ನೀರಿಗೋಸ್ಕರ? ಇಲ್ಲ, ಅದಕ್ಕೆ ನೋಡಿ, ಇಲ್ಲೇ ನಮ್ಮ ಸರ್ಕಾರ ಮಾಡುವಂತಹದ್ದು, ಸರ್ಕಾರಕ್ಕಿಂತಲೂ ನಾವು ಜನರು ಮಾಡುವಂತ ತಪ್ಪು. ಕನಿಷ್ಠ ಪಕ್ಷ ನಮಗೆ ಒಂದು ಚಿಕ್ಕ ಜ್ಞಾನ ಬೇಕು. ಇದು ಯಾವ ಕಾರಣದಿಂದ, ಏನು, ಹೇಗೆ, ಎತ್ತಂತ ಹೇಳುವಂಥದ್ದು ನಮ್ಮ ಜನರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕ ಗಮನ ಇದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಸರ್ಕಾರ ಮಾಡೋದಾದ್ರೆ ಜನರಿಗೆ ಅದೇ ಬೇಕು. ಈ ನಾವು ಎಲ್ಲಾದ್ರೆ ಕೆರೆಗಳಂತ ಹೇಳಿದ್ರೆ, ಬೇಡ ಮರ ಬೋರ್ ಹೊಡೆದ್ರೆ ನೀರು ಸಿಗ್ತದೆ. ಬೋರ್ ಹೊಡಿಬಾರ್ದು. ಆಕ್ಚುಲಿ ಕಲ್ಲಿನ ಸೆಳೆಯಲ್ಲಿ ಬಹಳ ಕೆಳಗಿನ ಮಟ್ಟದಲ್ಲಿ ಸಿಗ್ತಕ್ಕಂಥ ನೀರು. ಆ ನೀರು ಅದು ಶುದ್ಧ ನೀರು ಹೇಳಿಕ್ಕೆ ಬರೋದಿಲ್ಲ. ಅದು ಯಾವತ್ತು ಶುದ್ಧ ನೀರು ಆಗುದೇ ಇಲ್ಲ. ಅದು ಎಲ್ಲೋ ಒಂದು ಕಡೆ ಸಿಗ್ತದೆ, ಮತ್ತೆ ಬೇರೆ ಕಡೆ ಎಲ್ಲ ಶುದ್ಧ ನೀರು ಅಲ್ಲ ಅದು. ಅದರಲ್ಲಿ ಆ ನೀರನ್ನ ಕುಡಿದ್ರೆ ನಾವು ಗಳಗಂಟ ನಾವು ಏನ್ ಹೇಳ್ತೇವೆ, ಥೈರಾಯ್ಡ್, ಇದು ಕಾಯಿಲೆ ಬರ್ತದೆ. ಅಯೋಡಿನ್ ಇರುವುದಿಲ್ಲ. ಸಾಲ್ಟ್ ಕಂಟೆಂಟ್ ಅದು ಏನೆಲ್ಲ ಮಿನರಲ್ಸ್ ಅಲ್ಲಿ ಇರಬೇಕು ಎಲ್ಲಿರ್ತದೆ. 50ರಿಂದ 100 ಫೀಟ್ನ ಒಳಗಡೆ ಮಣ್ಣಿನಿಂದ ಹರಿದು ಬಂದಂತ ನೀರು ಮಾತ್ರ ಶುದ್ಧ ನೀರು. ಅದಕ್ಕಿಂತ ಆಳ ಕೇಳಿದ್ರೆ ಇಲ್ಲ, ಸಿಗುವುದೇ ಇಲ್ಲ. ನಮ್ಗೆ ಎಲ್ಲಿಂದ ನೀರು ಬರುವಂತದ್ದು? ಪಶ್ಚಿಮ ಘಟ್ಟದಿಂದ. ಪಶ್ಚಿಮ ಘಟ್ಟದಲ್ಲಿ ಹಾಗೆ ಮರಗಳಿಗೆ ನೀರನ್ನು ಹಿಡ್ಕೊಳ್ಳುವಂತ ಹೋಲ್ಡಿಂಗ್ ಪವರ್ ಇದೆ. ರೈನಿ ಸೀಸನ್ ಅಲ್ಲಿ ಪೂರ್ತಿ ಅದು ನೀರು ಹಿಡ್ಕೊಳ್ತದೆ. ಆಮೇಲೆ ನೀರು ಭೂಮಿ ವೆಟ್ಟಾಗಿರ್ತದೆ. ಆ ಬೇರೆ ಕಾಲದಲ್ಲಿ ಮರ ಅದನ್ನು ಹಿಡ್ಕೊಳ್ತದೆ.
ಆಮೇಲೆ ಬೇರ್ನಲ್ಲಿ ಡ್ರಾಪ್ ನೀರು ಬಿಡುವಂಥದ್ದು. ಆ ನೀರು ಅದೇ ರೀತಿ ನಮ್ಮ ಭೂಮಿ ಅಡಿಬದಿಯಲ್ಲಿ ಹರ್ಕೊಂಡು ಬರ್ತದೆ. ಅದು ಎಲ್ಲೆಲ್ಲಿ ಕೆರೆಗಳಿಗೆ ಬಾವಿಗಳು ಹರ್ಕೊಂಡು ಬರ್ತದೆ, ಅದು ಅಷ್ಟು ಶುದ್ಧ ನೀರು ಸಿಗ್ತದೆ ನಮಗೆ. ಎಲ್ಲಿವರೆಗೆ ಆ ನೀರನ್ನು ನಾವು ಕುಡಿತೀವಿ ಅಲ್ಲಿವರೆಗೆ ನಾವು ಆರೋಗ್ಯವಾಗಿರ್ತೇವೆ. ಎಸ್ ಇದರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡೋಣ. ಒಂದು ಪುಟ್ಟ ವಿರಾಮ ವೀಕ್ಷಕರೇ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.